ಎರಡು ಕಾರಣಗಳನ್ನು ಇಟ್ಕೊಂಡು ಅದೇ ರೀತಿ ರಮನಾಥ್ ರೈ ಅವರು ಉಸ್ತುವಾರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕೆಂಬ 3 ಕಾರಣಗಳಿಂದ ಅವರು ಮಂಗಳೂರು ಚಲೋ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಬಿಜೆಪಿ ಪಕ್ಷದವರಿಗೆ ಆಗಲಿ ಯುವ ಮೋರ್ಚಾದವರಿಗೆ ಈ ಮತೀಯ ಸಂಘಟನೆಯನ್ನು ನಿಷೇಧ ಮಾಡುವಲ್ಲಿ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ವೇದಿಕೆಯಲ್ಲಿ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದೇ ಮಾತನ್ನು ಹೇಳ್ತಿದ್ದೇವೆ. ಕಾಂಗ್ರೆಸ್ ಪಕ್ಷ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಸಂಘಟನೆಗಳ ವಿರುದ್ಧ ಸದಾಕಾಲ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಈ ಮತೀಯ ಸಂಘಟನೆಗಳಲ್ಲಿ PFI ಅವರು ಎಷ್ಟು ಮತೀಯವಾಗಿ ಸಂಘಟನೆ ಆಗಿದ್ದಾರೆ, ಅದೇ ರೀತಿಯಲ್ಲಿ ಬಜರಂಗ ದಳ ಹಾಗೂ ಹಿಂದೂ ಜಾಗರಣೆ ವೇದಿಕೆಯು ಕೂಡ ಮತೀಯ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದಕ್ಕೆ ಉದಾಹರಣೆಗಳು ನಾವು ಜಿಲ್ಲೆಯ ಇತಿಹಾಸ ತೆಗಿಬೇಕಂತಿಲ್ಲ. ಕಳೆದ 2 ತಿಂಗಳಲ್ಲಿ ಆದಂತಹ 2 ಕೊಲೆಗಳೇ ಉದಾಹರಣೆ ಆಗಿದೆ. ಶರತ್ ಮಡಿವಾಲಿನ ಕೊಲೆ ಪ್ರಕರಣದಲ್ಲಿ ಕಲಂದರ್ PFIನ ಸಕ್ರಿಯವಾದಂಥ ಕಾರ್ಯಕರ್ತ ಆರೋಪಿಯಾಗಿದ್ದರೆ, ಅಶ್ರಫ್ ಕಲಾಯಿನ ಕೊಲೆ ಪ್ರಕರಣದಲ್ಲಿ ಭರತ್ ಪರಂಗಿಪೇಟೆ ಎಂಬುವ ಬಿಜೆಪಿಯ ಬಜರಂಗ ದಳದ ಪರಂಗಿಪೇಟೆಯ ಘಟಕದ ಅಧ್ಯಕ್ಷನು ಪ್ರಮುಖ ಆರೋಪಿಯಾಗಿದ್ದಾನೆ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸಾಕ್ಷಿಯಾಗಿಬಿಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಲಿಕ್ಕೆ ಇಂಥ ಮತೀಯವಾದಿ ಸಂಘಟನೆಗಳು ಮಾಡುವಂಥ ಷಡ್ಯಂತ್ರ ಅಮಾಯಕರ ಬಲಿ ತೆಗೆದುಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದರಲ್ಲಿ 2 ಮತೀಯವಾದ ಸಂಘಟನೆಗಳು ಕೂಡ ನೇರವಾಗಿ ಭಾಗಿಯಾಗಿದೆ, ಬಿಜೆಪಿ ಹಾಗೂ ಬಜರಂಗ ದಳ ಹಾಗೂ PFI ಅವರು. ಸೊ ಈ ಕಾರಣದಿಂದ ಬಿಜೆಪಿಯ ಯುವ ಮೋರ್ಚಾದವರಿಗೆ ಯಾವುದೇ ರೀತಿಯ ನೈತಿಕತೆ, ಈ ಒಂದು ರ್ಯಾಲಿ ಮಾಡುವಕ್ಕೆ ಅವರಿಗೆ ನೈತಿಕತೆ ಇಲ್ಲ. ನಾವು ಕೇಳುವುದು ಇಷ್ಟೇ, ನಮ್ಮ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಮೂಡಬೇಕಿದ್ರೆ ನಮ್ಮ ಈ ಜಿಲ್ಲೆಯಲ್ಲಿ 2 ಮತೀಯವಾದಿ ಸಂಘಟನೆಗಳನ್ನು ನಿಷೇಧ ಮಾಡಬೇಕು. ಇವರಿಗೆ ನೈತಿಕತೆ ಇದ್ದರೆ ಬಜರಂಗ ದಳವನ್ನು ಕೂಡ ನಿಷೇಧ ಮಾಡಲಿಕ್ಕೆ ಇವರು ಒತ್ತಾಯವನ್ನು ಮಾಡಲಿ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತಿದ್ದೇನೆ. ಬಹುಶಃ ಈ ಮತೀಯವಾದಿ ಯುವ ಕಾಂಗ್ರೆಸ್ಸಿನ ಉದ್ದೇಶ, ಕಾಂಗ್ರೆಸ್ ಪಕ್ಷದ ಉದ್ದೇಶ ಈ ಕಾರ್ಯಕ್ರಮ ಯಾಕೆ ಆಗಬೇಕಂತಂದರೆ, ಈ ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆ ಉಳಿಬೇಕು, ಈ ನಮ್ಮ ಜಿಲ್ಲೆಯಲ್ಲಿ ಶಾಂತಿಗೆ ಯಾವುದೇ ರೀತಿಯ ಭಂಗ ಆಗಬಾರ್ದು, ಈ ನಮ್ಮ ಜಿಲ್ಲೆಯಲ್ಲಿ ಮತೀಯವಾದಿ ಶಕ್ತಿಗಳಿಗೆ ಯಾವ ರೀತಿಯ ಅವಕಾಶ ಕೊಡಬಾರ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಪರ ಇರುವಂಥ ಜಿಲ್ಲೆ. ಕಳೆದ 10 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಈ ಕೋಮು ಗಲಾಟೆಯಿಂದ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಒಡಕು ತರುವಂಥ ಕೆಲಸಗಳು ಆಗ್ತಾಯಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿದ್ಯಾ ಕೇಂದ್ರ ಅಂತಲೇ ಹೆಸರುವಾಸಿಯಾಗಿದೆ. ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಮೆಡಿಕಲ್ ಕಾಲೇಜ್ಗಳು, 12 ಇಂಜಿನಿಯರಿಂಗ್ ಕಾಲೇಜ್ಗಳು, 80ಕ್ಕಿಂತ ಹೆಚ್ಚು ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜುಗಳು ಇರುವಂಥ ಒಂದು ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಆದರೆ ದುರದೃಷ್ಟವಶ ಇತ್ತೀಚಿನ ದಿವಸಗಳಲ್ಲಿ ಯಾವುದೇ ಒಂದು ರೀತಿಯ ಮಲ್ಟಿನ್ಯಾಷನಲ್ ಕಂಪನೀಸ್ ಆಗಲಿ, ಯಾವುದೇ ರೀತಿಯ ಉದ್ಯೋಗಕ್ಕೆ ಸಹಕಾರ ಆಗುವಂಥ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇಲ್ಲ. ಅದಕ್ಕೆ ಕಾರಣ ಇಂಥ ಮತೀಯವಾದಿ ಶಕ್ತಿಗಳ ಅಟ್ಟಹಾಸದಿಂದ ಇವತ್ತು ಯಾವುದೇ ದೊಡ್ಡ ಕಂಪನಿಗಳು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಈ ರ್ಯಾಲಿ ಆದರೆ 100ಕ್ಕೆ 100 ಮಗದೊಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಯಾಗ್ತದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಾಟೆ ಸೃಷ್ಟಿಯಾಗ್ತದೆ. ಇದು BJPಯವರ ಎಜೆಂಡಾ ಆಗಿದೆ. ಮುಂಬರುವ ಚುನಾವಣೆಯಲ್ಲಿ ಚುನಾವಣೆಯ ಮುಂಚೆ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಗಲಾಟೆ ಸೃಷ್ಟಿ ಮಾಡಬೇಕೆಂಬುದು BJPಯವರ ಒಂದು ಎಜೆಂಡಾ ಆಗಿದೆ. ಆ ದೃಷ್ಟಿಕೋನದಿಂದ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಂಗಳೂರು ಚಲೋ ರ್ಯಾಲಿ ಆಗಬಾರ್ದೆಂಬುದು ನಮ್ಮ ಒತ್ತಾಯ ಕೂಡ ಆಗಿದೆ. 2ನೇದಾಗಿ ಅವರ ಉದ್ದೇಶ ಇದ್ದದ್ದು, ಈ ಮಂಗಳೂರು ಚಲೋ ರ್ಯಾಲಿಯ 2ನೇ ಉದ್ದೇಶ ಹಿಂದೂ ಕಾರ್ಯಕರ್ತರ ಕೊಲೆಯನ್ನು CBI ತನಿಖೆ ಕೊಡಬೇಕಂತ. ಬಹುಶಃ ಈ ಪತ್ರಿಕಾ ಮಾಧ್ಯಮದ ತಮ್ಮೆಲ್ಲರ ಮುಖಾಂತರ ನಾನು ತಮ್ಮ ಹತ್ರ ಕೆಲವೊಂದು ಹಿಂದೂ ಯುವಕರ ಕೊಲೆ ಪ್ರಕರಣವನ್ನು ಕೂಡ ನಾವು ಅದರ ಜೊತೆ CBIಗೆ ಸೇರಿಸಬೇಕೆಂಬುದು ನಾವು ಕೂಡ ಹೇಳ್ತಿದ್ದೇವೆ.